ಮೆಸ್ಕಾಂ ಇಲಾಖೆಯ ಗ್ರಾಹಕರ ಮೇಲಿನ ದೌರ್ಜನ್ಯ ಮತ್ತು ಕಾನೂನು ವಿರೋಧಿ ವರ್ತನೆಯ ವಿರುದ್ಧ ಡಿಸೆಂಬರ್ 16ರಂದು ವಿಟ್ಲ ಮೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಸುರೇಶ್ ಭಟ್ ಕೊಜಂಬೆ ಹೇಳಿದರು. ಬಿಲ್ ಪಾವತಿಸದಿದ್ದರೆ ನೋಟಿಸ್ ನೀಡದೆ ಸಂಪರ್ಕ ಕಡಿತ ಮಾಡಲಾಗುತ್ತದೆ ಹಾಗೂ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಹಕರ ಮೇಲೆ ದೌರ್ಜನ್ಯ ಮಾಡಲಾಗುತ್ತಿದೆ ಎಂದರು. ಡಿಸೆಂಬರ್ 16ರಂದು ಒಂದು ದಿನದ ಮಟ್ಟಿಗೆ ಗ್ರಾಹಕರು ಮೆಸ್ಕಾಂನ ಯಾವುದೇ ಬಿಲ್ ಪಾವತಿ ಮಾಡದೆ ಪ್ರತಿಭಟನೆಗೆ ಸಹಕಾರವನ್ನು ನೀಡಬೇಕೆಂದು ತಿಳಿಸಿದ್ದಾರೆ. ಸರ್ಕಾರಿ ವ್ಯಾಪ್ತಿಯಲ್ಲಿ ಬರುವಂತಹ ಕಚೇರಿಗಳು ಅಥವಾ ಅದರ ಅಧಿಕಾರಿಗಳು ಜನರ ಮೇಲೆ ಸಾರ್ವಜನಿಕರ ಮೇಲೆ ದೌರ್ಜನ್ಯಗಳನ್ನು ನಡೆಸಿ ತಮ್ಮ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಅಥವಾ ಹಿತಾಸಕ್ತಿಗಳ ಬೆಂಬಲವನ್ನು ಮಾಡ್ತಾ ಇರುವಂಥದ್ದು ನಮ್ಮ ಸಂವಿಧಾನದಲ್ಲಿ ಕಾಣ್ತಾ ಇರುವಂತಹ ದುರಂತದ ಸ್ಥಿತಿ. ಸಂವಿಧಾನ ಏನು ಹೇಳಿದೆ ಅಂತ ಕೇಳಿದರೆ, ಭಾರತದ ಎಲ್ಲ ಅಧಿಕಾರಿಗಳಿರಲಿ ಅಥವಾ ಜನಪ್ರತಿನಿಧಿಗಳಿರಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅವರು ಸೇವಕರು. ದೇ ಆರ್ ಸರ್ವೆಂಟ್ ಆಫ್ ದಿ ಸೋಷಲ್ ಆಫ್ ಎ ಕಾಮನ್ ಮ್ಯಾನ್ ಅಂತ ಹೇಳಿ. ಆದರೆ ಇವತ್ತು ಅದರ ತದ್ವಿರುದ್ಧವಾಗಿದೆ. ಇವತ್ತು ಕಾಮನ್ ಮ್ಯಾನ್ ಅಂತ ಹೇಳುವಂಥವನು ಯಾವ ಲೆಕ್ಕಕ್ಕೂ ಇಲ್ಲದವನಾಗಿದ್ದಾನೆ, ಕೇವಲ ಓಟ್ ಕೊಡಲಿಕ್ಕೆ ಮಾತ್ರ ಅಂತಾಗಿದೆ. ಬಂಧುಗಳೇ, ಈಗ ತಮ್ಗೆ ಗೊತ್ತಿರೋ ಹಾಗೆ ಈ 6 ತಿಂಗಳ ಹಿಂದಿನ ಕೋವಿಡ್ನ ಸ್ಥಿತಿಯಲ್ಲಿ ಇಡೀ ವಿಶ್ವವೇ ತತ್ತರಿಸಿ ಹೋಗಿರುವಂತಹ ಈ ಸನ್ನಿವೇಶದಲ್ಲಿ ರೈತರು ಮಾತ್ರ ಅಲ್ಲ, ಎಲ್ಲ ಸಾರ್ವಜನಿಕರು ಕೂಡ ತುಂಬ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಮೆಸ್ಕಾಂ ಇಲಾಖೆ, ಈಗ ಎಲ್ಲ ಇಲಾಖೆಗಳು ಅದಕ್ಕೆ ಸೇರಿಕೊಳ್ತವೆ, ಆದರೆ ಮೆಸ್ಕಾಂ ಇಲಾಖೆ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಅವೈಜ್ಞಾನಿಕವಾದಂತಹ ಬಿಲ್ಲನ್ನು ಕ್ರಿಯೇಟ್ ಮಾಡಿ ಜನರಿಗೂ ಹಾಗೂ ಗ್ರಾಹಕರು, ನಿಜವಾಗಿ ಹೇಳಬೇಕು ಅಂತಾದರೆ ಗ್ರಾಹಕರು ಒಂದು ಸಂಸ್ಥೆಯ ದೇವರುಗಳು. ಇವತ್ತು ಗ್ರಾಹಕರು ಅಂತ ಹೇಳಿದರೆ ಅವರು ಲೆಕ್ಕಕ್ಕಿಲ್ಲಂಥ ವ್ಯಕ್ತಿಗಳು ಅಂತ ಹೇಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಜನತೆಯ ಮೇಲೆ ಇಷ್ಟು ಹೊಡೆತಗಳು ಈಗ ಬೀಳ್ತಾ ಇದ್ರೂ ಕೂಡ ಜನತೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ.